ನಮ್ಮ ಬನಾನಾ ಇಡ್ಲಿ ಬೆಂದಿದ ಇಲ್ವಾ ನೋಡುವಲ್ಲ. ದನ ಕಾಲಲ್ಲಿ ತುಳಿದು ತುಳಿದು ಸಾಯದಿದ್ರೆ ಸಾಕು. ಡಾಕ್ಟರ್ ಸಿಕ್ಕಿದ್ರಾ? ಎಂತ ಉಂಟಂತೆ ಕಿವಿಯೊಳಗೆ ಎಬ್ಬ ಹೋಗಿದ? ಅಮ್ಮ ವಾರಿ ಜನ ಅಮ್ಮ ಬರ್ತಾ ಇದ್ದಾಳೆ ಅಜ್ಜಿ. ಹಾಯ್ ಗುಡ್ ಮಾರ್ನಿಂಗ್. ಎಂಚಲ್ಲಾರು ಮಾತ ಸೌಖ್ಯನತೆ ಎಂಕಲ್ಲ ಮಾತ ಸೌಖ್ಯನೇ ನಿಕ್ಲ ಚಾ ಮಾತ ಬರ್ತಾಂಡೆ ಚಾನ ಕಣ್ಣ ಚಾಯನ ಕಾಫಿ ಮಾತ ಬರ್ತಾಂಡೆ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇನ್ನಿತ ವ್ಲಾಗ್ ದಾದಾಪುರ ಗಮ್ಮತ್ತುಂಡು ಪೂರ ತೂಲೆ ನಡುಟು ಬುಡ್ದು ಪೋಡ್ಚವೆ ಎಂಕ್ಲ ವ್ಲಾಗ್ ಎಪ್ಪಲ ನಡುವಲ್ಲಿ ನಮ್ಮ ವ್ಲಾಗ್ ಉಂಟಲ್ಲ ತುಂಬ ಗಮ್ಮತ್ತಿರೋದು. ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಬೋರ್ ಆಗ್ಬೋದು, ಸೊ ಎಂಡ್ ತನಕ ನೋಡಿ ಮಿಸ್ ಮಾಡಬೇಡಿ. ಹಾಗೆ ನೋಡುವಾಗ ಒಂದೊಂದು ಲೈಕ್ ಕೊಟ್ಟು ಬಿಡಿ ಆಯ್ತಾ, ಮರಿಬೇಡಿ. 2 ಸರ್ತಿ ಲೈಕ್ ಕೊಡಬೇಡಿ, ಒಂದೇ ಸರ್ತಿ ಕೊಡಿ. ಮತ್ತೆ ಕಾಮೆಂಟ್ ಮಾಡಿ ನೀವು ಯಾರು ನೋಡಿದ್ದು ಏನು ಅಂತ ಹೇಳಿ, ನಿಮ್ಗೆ ಇಷ್ಟ ಆಗಿದೆ ಅಂತೆಲ್ಲ ಹೇಳಿ ಆಯ್ತಾ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ನ್ಯೂ ವ್ಲಾಗ್. ಎಂದಿನಂತೆ ಇಂದು ಕೂಡ ನಾವು ಹಾಲು ಕರೆದು ಬರುವ ನಮ್ಮ ಹಸುಗಳೆಲ್ಲ ಬೆಳಿಗ್ಗೆ ಹೇಗೆಲ್ಲ ಇದ್ದಾರೆ ಅಂತ ನೋಡುವ. ಎಲ್ಲರೂ ಸಹ ಹಟ್ಟಿಯಲ್ಲಿ ಇದ್ದಾರಾ ಅಥವಾ ಮಿಸ್ ಮಾಡಿಕೊಂಡಿದ್ದಾರಾ ಎಂತ ಅಂತ ಗೊತ್ತಿಲ್ಲ, ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಬನ್ನಿ ನನ್ನೊಟ್ಟಿಗೆ. ಅಣ್ಣಯ್ಯ ಒಬ್ಬ ಎದ್ದಿದ್ದಾನೆ. ನೋಡಿ ನಮ್ಮ ಹಾಲು ಕುದಿತಾ ಉಂಟು. ನಮ್ಮ ಭಟ್ರು ತಾವೇ ಸ್ವತಃ ನಿಂತು ಹಾಲು ಕುದಿಸ್ತಾ ಇದ್ದಾರೆ ಇಲ್ಲಿ. ಹಾಲು ಕುದಿಸುವ ಎಕ್ಸ್ಪರ್ಟ್. ಬ್ರೇಕ್ಫಾಸ್ಟಿಗೆ ತಿಂಡಿ ಅಂತ ಗೊತ್ತುಂಟಾ? ಬನಾನಾ ಇಡ್ಲಿ. ಇಡ್ಲಿ ಹಿಟ್ಟಿನ ಹಾಗೆ ಅಕ್ಕಿಯನ್ನು ತರಿಯಾಗಿ ರುಬ್ಬಿಕೊಳ್ಳುವುದಾಯ್ತು ಇದಕ್ಕೆ. ಇವತ್ತು ನೋಡಿ ಬೆಳಿಗ್ಗೆ ಒಳ್ಳೆ ಮಳೆ ಆಯ್ತಾ. ಬಂಟಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮ್ಮ ಬನಾನಾ ಇಡ್ಲಿ ಬೆಂದಿದ ಇಲ್ವಾ ನೋಡುವಲ್ಲ. ನೋಡಿ ಹೊಗೆಯಾಡುವ ಬನಾನಾ ಇಡ್ಲಿ, ಬಾಳೆಹಣ್ಣಿನ ಇಡ್ಲಿ ನೋಡ್ಲಿಕ್ಕೆ ಯಾರು ಬಂದಿದ್ದಾರೆ? ಓ ನೋಡಿ ಯಾರು ಬಂದಿದ್ದಾರೆ. ತುಪ್ಪ ಹಾಕುವ. ನೋಡಿ ಬೆಲ್ಲದ ಪಾಕ. ಒಟ್ಟಿಗೆ ತಿನ್ಬೋದು, ಮತ್ತೆ ಇದಕ್ಕೆ ಬೇರೆ ಯಾವುದು ಸಹ ಕಾಂಬಿನೇಷನ್ ಆಗೋದಿಲ್ಲ. ಫಸ್ಟಿಗೆ ನನ್ನ ಹಸ್ಬೆಂಡ್ಗೆ ಕೊಡ್ತೇನೆ, ಅವರಿಗೆ ಇವತ್ತು ಹೋಗ್ಲಿಕ್ಕೆ ಉಂಟಂತೆ. ನಮ್ಮ ಬನಾನಾ ಇಡ್ಲಿ ಹೇಗಾಗಿದೆ ಅಂತ ಕೇಳುವಲ್ಲ. ನಮ್ಮ ಫಸ್ಟ್ ಬಲಿ ಪಶು ಇದ್ದಾರಲ್ಲಿ ತಿಂದುಕೊಂಡು ಅವ್ರ ಹತ್ರ ಕೇಳಿ. ಅಲ್ಲ ಇದು ಫಸ್ಟ್ ಟೈಮ್ ಅಲ್ಲ ಮಾಡೋದು, ಮೊದಲೊಮ್ಮೆ ಮಾಡಿದ್ದೆ, ಬಟ್ ಅದು ಮರ್ತೇ ಹೋಗಿದೆ ಅದರ ವಿಷಯ. ಈಗ ಇವತ್ತು ಪುನಃ ನೆನಪಾಯಿತು, ಅವ್ರ ಹತ್ರ ಕೇಳಿ ನೋಡುವ ಹೇಗಾಗಿದೆ ಹೇಳಿ. ಎಂಜಿನ ಅದಾಯ್ತು ಅದನ್ನ ಪಾರಿಜಾತದ ಗೆಲ್ಲನ್ನು ತಂದು ನೆಟ್ಟದು ನಾನು. ಮೊನ್ನೆ ಅಲ್ಲಿ ಬಿದ್ದಿತ್ತಲ್ಲ ಮರ, ಇನ್ನು ಇಲ್ಲಿ ಆದರೂ ಆಗಲಿ ಅಂತ ಹೇಳಿ. ಇನ್ನು ದನ ಕಾಲಲ್ಲಿ ತುಳಿದು ಸಾಯದಿದ್ರೆ ಸಾಕು. ಬಂಟಿಯನ್ನು ಬಿಟ್ಟದು ನಾನು, ಅವನಿಗೆ ಫುಡ್ ಕೊಟ್ಟು. ನನ್ನ ಒಟ್ಟಿಗೆ ಈಗ ಎಲ್ಲಿ ಹೋದ ಗೊತ್ತಿಲ್ಲ. ಬಂಟಿ ನಾಪತ್ತೆ. ಒಳ್ಳೆದ್ದೆ ಬಂಟೆ ಈ ಕಡೆಯಲ್ಲಿ ದೂರ. ಅವಳು ಕೇಳಲೆಂದು ಕಿದತ್ತು ಆಯ ಪೋಯಲ್ಲ ಸವಣೂರು. ಆ ಸವಣೂರು ಪೋಯಲ್ಲ ಪೋಪ್ರೇನ ಉಂಟು ಪೋಪನ ಸವಣೂರಿಗೂ ಏನು
ಬಂಟಿ ನಾನು ಇಕ್ಕೊಳ್ಳಿ ಈ ಗಿಡ ತರಲಿಕ್ಕೆ ತೋಟಕ್ಕೆ ಬಂದದ್ದು. ಇದನ್ನು ಬೇರು ಸಮೇತ ತೆಗೆದಿದ್ದೇನೆ, ಮನೆ ಎದುರುಗಡೆ ನೆಡಬೇಕು. ಮತ್ತು ಹಸುಗಳೆಲ್ಲ ತಿಂತದೆ ಅಂತ ಇದರ ಚಿಗುರೆಲ್ಲ ಉಳಿದ್ರೆ ಉಳಿತದೆ. ನನಗೆ ದೇವರ ಹೂವಿಗೆಲ್ಲ ಆಗ್ತದಲ್ಲ, ಯಾವಾಗಲೂ ಆಗ್ತದೆ. ಇದು ತೋಟಕ್ಕೆಲ್ಲ ಮಳೆ ಇರುವಾಗ ಬರಲಿಕ್ಕೆ ಕಷ್ಟ ಆಗ್ತದಲ್ಲ. ಹಾಗೆ ಬರುವಾಗ ಇಲ್ಲಿ ಒಂದು ಹಾಳೆ ಬಿದ್ದದ್ದು ಖಂಡಿತ, ಅದನ್ನು ಇಟ್ಕೊಂಡು ಹೋಗ್ತೇನೆ ಈಗ ನಮ್ಮ ಬೋರನಿಗೆ ಹಾಕಲಿಕ್ಕೆ. ಅವನಿಗೆ ಭಾರಿ ಇಷ್ಟ. ಹಾಂ, ಇದನ್ನು ತೆಕ್ಕೊಳ್ತೇನೆ. ಡಾಕ್ಟ್ರು ಸಿಕ್ಕಿದ್ರಾ? ಎಂತ ಉಂಟಂತೆ ಕಿವಿಯೊಳಗೆ ಎಬ್ಬ ಹೋಗಿದ? ವೇಷ ವೇಷ ಬಂಟಿದ್ದು. ಇಲ್ಲಿ ನೋಡಿ, ಒಳ ಜ್ವರ ಬರುವವರು ತಿನ್ನುದೆ ಅಂತ ನೋಡಿ. ಈ ತಿನ್ನೋತ್ರಿ ಮಾರಾಯ, ಇವನ ಮುಖ ನೋಡಿ ಅಂತೆ, ಜ್ವರ ಬರುವ ಹಾಗೆ ಉಂಟಾ. ರಿಸಲ್ಟ್ ಅಂತೆ ಒಂದು 8 ಗಂಟೆಗೆ. ನಾಳೆ ನಿಮಗೆ ಈಗ ಅಪ್ಡೇಟ್ ಸಿಗ್ತದಾಯ್ತಾ, ಯಾವುದರ ರಿಸಲ್ಟ್ ಎಂತ ಹೇಳಿ. ಹೋದದ್ದು ಕಿವಿ ನೋವಿಗೆ ಮಾರ್ರೆ, ನನಗೆ ಇಲ್ಲಿ 500 ರೂಪಾಯಿ ಖರ್ಚಾಯ್ತು. ಈಗ ಎಂಥ ಅವಸ್ಥೆ ನೋಡಿ. ಈಗ ಅಕ್ಕಚ್ಚಿ ಕೊಡ್ತಾ ಇದ್ದೇನೆ, ನಮ್ಮ ಕೆಲಸದವ ಇವತ್ತು ರಜೆ ಮಾಡಿದ್ದಾನೆ. ಅದಕ್ಕೆ ಸರಿಯಾಗಿ ಇವರನ್ನು ಯಾರನ್ನು ಸಹ ಹೊರಗೆ ಸಹ ನಾನು ಬಿಡಲಿಲ್ಲ. ಈಗ ಹುಲ್ಲು ಸಹ ಇಲ್ಲ ನನಗಿನ್ನು, ತೋಟಕ್ಕೆ ಹೋಗಿ ಹುಲ್ಲು ತರಬೇಕಷ್ಟೇ. ಬಂಟಿಯನ್ನು ವಾಕಿಂಗ್ ಕೊಂಡೋಗುವ ಕಾರ್ಯಕ್ರಮ ನನ್ನ ತಲೆ ಮೇಲೆ ಬಿದ್ದಿದೆ. ಯಾಕೆ ಗೊತ್ತುಂಟಾ? ನಿನ್ನೆ ನೀರಿನಲ್ಲಿ ಆಡಿದ ಪ್ರಭಾವ. ನಿನ್ನೆ ಎಂತಾಯ್ತು ಗೊತ್ತುಂಟಾ? 2 ಸಹ ನೀರಲ್ಲಿ ಆಡಿದಲ್ಲ. ಬಂಟಿಯನ್ನು ಬಂದ ಕೂಡಲೇ ಅವ ಸ್ನಾನ ಎಲ್ಲ ಮಾಡಿಸಿದ. ಅವ ಸಹ ಫುಲ್ ಒದ್ದೆ ಇದ್ನೆ. ಅವ ಬಂದ ಬಂಟಿಯನ್ನು ಸ್ನಾನ ಮಾಡಿಸಿದ. ಅದು ಹಾಗೆ ಬಿಟ್ಟರೆ ಕೆಸರು ನೀರಲ್ಲ, ಮತ್ತು ಫಂಗಸ್ ಎಲ್ಲ ಇನ್ಫೆಕ್ಷನ್ ಆಗ್ತದೆ ಹೇಳಿ. ಆಮೇಲೆ ಅವನು ಅದೇ ಬಟ್ಟೆಯಲ್ಲಿ ತುಂಬ ಹೊತ್ತಿದ್ದಲ್ಲ, ಸೊ ಮೈ ನೀರು ಎಳ್ಕೊಂಡು ಅವನಿಗೆ ಇವತ್ತು ಸ್ವಲ್ಪ ಜ್ವರ. ಮೊನ್ನೆಯಿಂದ ಸಹ ಸ್ವಲ್ಪ ಕಿವಿ ನೋವೆಲ್ಲ ಇತ್ತು, ಅಂದರೆ ಲೈಟಾಗಿ ಶೀತ ಇತ್ತು ಕಾಣ್ತದೆ. ಇವತ್ತಿಗೆ ಜ್ವರ ಬಂತ ಅವನಿಗೆ. ಗೌರಿ ಹೊಳೆ ಅಂತ ಹೇಳೋದು ನೋಡಿ. ಇಲ್ಲೀಗ ಹೊಸ ಬ್ರಿಡ್ಜ್ ಆಗ್ತಾ ಉಂಟು. ಈ ಬ್ರಿಡ್ಜು ಶಿಥಿಲವಾಗಿದೆ ಅಂತ ಹೇಳಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು ಅಂಡರ್ ಕನ್ಸ್ಟ್ರಕ್ಷನ್. ನಮ್ಮ ವಾರಿಜನ ಅಮ್ಮ ಬರ್ತಾ ಇದ್ದಾಳೆ, ಅಜ್ಜಿ. ನಮ್ಮ ಬಂಟಿದ್ದು ಹೆದರಿಕೆ ಇಲ್ಲ ಯಾರಿಗೆ ಸಹ. ಏ ಬಂಟಿ, ಓ ಏರುಂದು ಬರುವೇರಿಂದ ಮೇಲೆ. ಏಬೇ ಇದೇನೇನಾ ಪೌರುಷ? ಸ್ಪೆಷಲ್ ಶಾರ್ಜಾ ಮಿಲ್ಕ್ ಶೇಕ್ ನನ್ನ ಗಂಡ ಕುಡಿತಾ ಇದ್ದಾರೆ. ಸೂಪರ್ ಉಂಟಾ? ಹಾಂ, ಗೊತ್ತಾ ನಿಂಗೆ? ಇನ್ಕೆ ಪುಣ ಇತ್ತೆ 3 ಸಲ ತಿನ್ನೊಂತಿಲ್ಲ. ನನ್ನ ಹಾಸ್ಟೆಲ್ಗೆ ಬರೋ ಬೋಲ್ಟೆ ಇಂಚನೆದ ಪೊರ್ತುಕಂತನಾಗ ತಿನ್ನು ಪುಣ ಪೊರ್ತುಕಂತನಾಗ ಕತನೋಣ. ಇನ್ನಲ್ಲಿ ಅಕ್ಕೊಬ್ಬನೇ ಇರು ಬಂಟಿನ ವಾಯ್ಸಿನಕ್ಕೆ ಬಿಕ್ಕಿ ಜಿಡೋಡತ್ತೆ. ನಮ್ಮ ಸಿದ್ಧಾರ್ಥನ ವೆರಿ ಅವೈಟೆಡ್ ಟೈಮ್ ಬಂದಿದೆ ಈಗ. ಅದು ಬೇರೆ. ಅದು ಬೇರೆ ಅಂತ ನನಗೆ ಅರ್ಥ ಆಗುದಿಲ್ಲ ಆಯ್ತಾ. ನಾನು ನಿಮಗೆ ನಾಳೆ ಅಪ್ಡೇಟ್ 100% ಮಾಡ್ತೇನೆ. ಬೋಡಾನ ಟೈಮಿಗೆ ಲಕ್ಕೋಣ ರಿಂಗ್ ಕಾಪ್ರಿಯಾ ಬೆತ್ತ ಜಾಯಗ ಪೋಡಿ ಪುಣ ಇಂಕ್ ನೆದ್ರತ ಪೋಡಿಗೆ ಉಂಟು. ಯು ಆರ್ ಫ್ರೈಟನ್ಡ್ ಆಫ್ ಯುವರ್ ಸ್ಲೀಪ್. ನೋ, ಯು ಆರ್ ವೆರಿ ವೀಕ್ ಮೈಂಡೆಡ್. ಯು ಕಾಂಟ್ ವಿನ್ ಯುವರ್ ಸ್ಲೀಪ್. Am I right? No, you are absolutely wrong. Then why you now told that your dialogue? Simply to check. Who will wake me up? Did you wake me up when I was in my room? No, na. Oh no. I woke up myself. Oh. Hey, thank you for watching. Take care. Bye bye. Oh, sorry. ಅದಕ್ಕಿಂತ ಮೊದಲು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಒತ್ತಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಅಲ್ಲಿ ಒಂದು ಬದಿಯಲ್ಲಿ ಒಂದು ಬೆಲ್ ಐಕನ್ ಉಂಟಂತ ನನಗೆ. ಅದರಲ್ಲಿ ಆಲಿಗೆ ಒತ್ತಬೇಕಂತ ನನಗೆ. ಹಾಕಿದ ಕೂಡಲೇ ಫಸ್ಟ್ ನಿಮಗೆ ಬರ್ತದೆ. ಓ, ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಬೆಲ್ ಐಕನ್ ಒತ್ತಲಿಕ್ಕೆ ಮರಿಬೇಡಿ. ಬಾಯ್.